ರಾಜ್ಯದಾದ್ಯಂತ ಸಾರಿಗೆ ನೌಕರರ ಪ್ರತಿಭಟನೆ ನಡೆಯುತ್ತಿದ್ದು, ಕೊರಟಗೆರೆ ತಾಲೂಕಿನಲ್ಲೂ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಕುಟುಂಬದವರು, ಸಾರಿಗೆ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು, ಮಧುಗಿರಿ ಮತ್ತು ಕೊರಟಗೆರೆ ತಾಲೂಕುಗಳ ನೂರಾರು ಸಾರಿಗೆ ನೌಕರರು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ತಟ್ಟೆ ಲೋಟ ಬಾರಿಸುವ ಮುಖಾಂತರ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ರೈತ ಸಂಘಟನೆಯೊಂದಿಗೆ ಪಟ್ಟಣದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ಮತ್ತು ಪುಟ್ಟಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್, ಸಾರಿಗೆ ನೌಕರರ ಮೇಲೆ ಸರ್ಕಾರ ಎಸ್ಮಾ ಜಾರಿ ಮಾಡಲು ಹೊರಟಿದೆ. ಇದೇ ರೀತಿಯಾದರೆ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರ ಭಸ್ಮವಾಗುತ್ತೆ. ಸಾರಿಗೆ ನೌಕರರ ಮೇಲೆ ಸವಾರಿ ಮಾಡುವುದನ್ನು ಬಿಟ್ಟು ಇವರು ಕೇಳಿದಂತ 6ನೇ ವೇತನ ಜಾರಿ ಮಾಡಲಿ, ಇಲ್ಲದಿದ್ದರೆ ಪ್ರತಿಭಟನೆ ಮುಂದುವರಿಯುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನ್ಯಾಯ ಕೇಳ್ತಕ್ಕಂಥದ್ದು ತಪ್ಪ ಅಂತ ಹೇಳಿ ಇವತ್ತು ಸಾರಿಗೆ ನೌಕರರು ಮಾತಾಡ್ಲಿಕ್ಕೆ ಬರ್ತೀರಿ. ಲಕ್ಷ್ಮಣ್ ಸವದಿ ಅವರೇ, ನೀವು ನಿಮ್ಮ ತಾಲೂಕಿನ ಜನರಿಂದ ರಿಜೆಕ್ಟ್ ಆಗಿರ್ತಕ್ಕಂಥ ಪೀಸು ನೀವು. ಆದ್ರೂ ಕೂಡ ನಿಮ್ಮ ಹೈಕಮಾಂಡ್ಗೆ ಅದು ಯಾವ ರೀತಿ ಮಕ್ಕಳ ಟೋಪಿ ಹಾಕಿದ್ರೋ ಗೊತ್ತಿಲ್ಲ, ಉಪಮುಖ್ಯಮಂತ್ರಿಯಾಗಿ ಸಾರಿಗೆ ಸಚಿವರಾಗಿದ್ದೀರಿ. ಸಾರಿಗೆ ನೌಕರರನ್ನ ನಿಮ್ಮ ಮನೆಯ ಕುಟುಂಬಸ್ಥರು ಅಂತ ಹೇಳಿ ನೋಡ್ಬೇಕಾಯ್ತು ನೀವು. ಆದ್ರೆ ನಿಮ್ಮ ಮನೆಯ ಕುಟುಂಬಸ್ಥರು ಏನು ಇವತ್ತು ರಾಜ್ಯ ಸರ್ಕಾರ ನಮ್ಮ ಅಣ್ಣ ತಮ್ಮದಿರಾದಂತ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳನ್ನ ಸಾರಿಗೆ ನೌಕರರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಮುಖಭಂಗ ಆಗಿದೆ. ಏನು ಕಳೆದ 4 ತಿಂಗಳ ಹಿಂದೆ ಚಳುವಳಿ ಮಾಡಿದಂತ ಸಂದರ್ಭದಲ್ಲಿ ಸಾರಿಗೆ ಅಧಿಕಾರಿಗಳೇ ಆಗಲಿ ನಮಗೆ ಯಾವುದೇ ಥರ ಸ್ಪಂದನೆ ಮಾಡ್ತಾ ಇಲ್ಲ. ಆದರೂ ಕೂಡ ನಾವು ಒಂದು ಮುಷ್ಕರಕ್ಕೆ ಕಾನೂನು ರೀತಿ ಹೋರಾಟನ ಮಾಡ್ಕೊತ ಬಂದಿದ್ದೀವಿ. ಬಟ್ ಸಾರಿಗೆ ಸಚಿವರಾದಂಥ ಲಕ್ಷ್ಮಣ್ ಸವದಿ ಅವರೇ ಆಗಲಿ ಯಾರೇ ಆಗಲಿ ನಮ್ಮ ಕಷ್ಟಗಳನ್ನು ಕರೆದು ಬಿಟ್ಟು ನಿಮ್ದೇನು ಅಂತ ಹೇಳಿ ಒಂದು ಸೌಜನ್ಯಯುತವಾಗಿ ಮಾತುಕತೆ ಕೂಡ ಕರಿತಾ ಇಲ್ಲ. ಆದರೂ ಮಾರ್ಚ್ ತಿಂಗಳಲ್ಲಿ ನಾವು ದುಡ್ದಿರ್ತಕ್ಕಂಥ ಸಂಬಳನ ವೇತನನ ತಡೆ ಹಿಡಿದು ಈ ರೀತಿ ತಡೆ ಹಿಡ್ದಿರ್ತಾರೆ. ದಯವಿಟ್ಟು ಸರ್ಕಾರಗಳು ಗಮನ ಹರಿಸ್ಬೇಕು. ಮತ್ತೆ ಎಲ್ಲ ಏನು 77 ನಿಗಮಗಳಿದ್ದಾವೆ, ಅವುಗಳಿಗೆ ನಮ್ಮ ನಿಗಮಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಯಾವುದೇ ಇದೇ ಥರದ ಕಷ್ಟ ಎಲ್ಲೂ ಇಲ್ಲ. ಹಂಗಾಗಿ ಮತ್ತೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀವಿ. ರಾಜ್ಯ ಸರ್ಕಾರ ಬೀದಿಗಿಳಿಸಿ ಇವತ್ತು ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡ್ತಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಅವ್ರ ಪರವಾಗಿ ನಿಂತಿದೆ. ದುಡಿಯುವಂಥ ವರ್ಗಕ್ಕೆ ಹರೆ ಹೊಟ್ಟೆ ಊಟವನ್ನು ಕೊಡ್ತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ನಿಲ್ಲಿಸಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ 12 ಅವರ್ ಡ್ಯೂಟಿ ಮಾಡ್ತಕ್ಕಂಥ ಒಬ್ಬ ಡ್ರೈವರು ಕಂಡಕ್ಟರ್ಗಳಿಗೆ ಅಲ್ಪ ಸ್ವಲ್ಪ ಅಂದರೆ ಕನಿಷ್ಠ ವೇತನವೂ ಅಲ್ಲದೆ ವೇತನವನ್ನು ಕೊಟ್ಟು ಇವರು ಇಷ್ಟ ಬಂದಂತೆ ಕೋವಿಡ್ ಸಂದರ್ಭ ಅಂತ ಏನಾದರೂ MLAಗಳು ಮತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು ಸಂಬಳ ತಾಳದಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಹೋಳಿಗೆ ತುಪ್ಪ ಮಾಡ್ಕೊಂಡು ಊಟ ಮಾಡ್ತಾರೆ. ಮಂತ್ರಿಗಳು ಮತ್ತು MLAಗಳ ಮನೆಯಲ್ಲಿ ಈ ರೈತರ ಮಕ್ಕಳು ಏನು ಸಾರಿಗೆ ನೌಕರರಿಗೆ ಸಂಬಳ ಕೊಟ್ಟಿಲ್ಲ ಇನ್ನೂ 1 ತಿಂಗಳದ. ಇವ್ರು ಏನು ಊಟ ಮಾಡಬೇಕು? ಇವ್ರು ಮಾತ್ರ ಹೋಳಿಗೆ ಊಟ ಮಾಡೋರು. ಇವ್ರು ಮನುಷ್ಯರಲ್ವಾ? ಮನುಷ್ಯರ ಥರ ನೋಡ್ರಿ. ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕಾಯಿತು. ಈ ರೀತಿ ಅನ್ಯಾಯ ಮಾಡಿ ಸಾರಿಗೆ ನೌಕರರನ್ನ ಬೀದಿಗಿಳಿಸಬಾರ್ದಿತ್ತು. ಎಸ್ಮಾ ಅಂತ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ಎಸ್ಮಾ ಜಾರಿ ಮಾಡಿದ್ರೆ BJP ಭಸ್ಮ ಆಗ್ತದೆ. ಯಾಕೆ ಅಂದರೆ 1,30,000 ಜನ ಸಾರಿಗೆ ನೌಕರರು ಇದ್ದಾರೆ. ಅವರೆಲ್ಲರೂ ಕೂಡ ಒಂದೊಂದು ತಾಲೂಕಿನಲ್ಲಿ, ಪ್ರತಿ ತಾಲೂಕಿನಲ್ಲಿದ್ದಾರೆ. 100 ಓಟು ಅಂತ ಬದಲಾವಣೆ ಮಾಡಿದ್ರೆ ಮತ ಅಂತೇಳಿ ನಿಮ್ಮ BJP ಅಡ್ರೆಸ್ ಕಿಲ್ದಂಗೆ ಹೊಂಟೋಗುತ್ತೆ. ಅವ್ರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘನೂ ಕೂಡ ಜೊತೆಯಾಗುತ್ತೆ. ಯಾಕೆ ಅಂದರೆ ನಮ್ಮ ರೈತರ ಮಕ್ಕಳು ಇಲ್ಲಿರ್ತಕ್ಕಂಥವ್ರು ಯಾರೂ ಕೂಡ MLA, ಮಂತ್ರಿ, ಮಹಾದೇವ್ರ ಮಕ್ಕಳಲ್ಲ, ಸರಿನಾ? ಅವರೆಲ್ಲರೂ ಕೂಡ ಜೀವನ ಮಾಡೋಕ್ಕೆ ಅಂತ ಬಂದಂಥವ್ರು. ಅವ್ರ ಜೀವನ ಮಾಡಲಿಕ್ಕೆ ಕನಿಷ್ಠ ಅವ್ರನ್ನ ಮನುಷ್ಯ ಥರನೂ ನಡೆಸ್ಕೊಳ್ದಲ್ಲೇ ನೀವು ಇವತ್ತು ಅವ್ರಿಗೆ ಅರೆಹೊಟ್ಟೆ ಊಟವನ್ನು ಮಾಡಿಸ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಇವತ್ತು ತಟ್ಟೆ ತುಂಬಿಲ್ಲ, ನಮ್ಮ ತಟ್ಟೆ ಖಾಲಿ ಇದೆ ಅಂತೇಳಿ ತಟ್ಟೆ ಬಡಿಯುವ ಚಳುವಳಿಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಹಾಗೂ ಸಾರಿಗೆ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಕರೆ ಮೇರೆ ಇವತ್ತು ಕೊರಟಗೆರೆ ತಾಲೂಕಿನಲ್ಲೂ ಕೂಡ ಮಾಡಿ ತಹಸೀಲ್ದಾರ್ಗೆ, ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖೇನ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರ ನಿಲ್ಲಿಸಬೇಕು ಈ ಉಡಾಫೆಗಳನ್ನ.
ಈ ಬೂಟಾಟಿಕೆಗಳನ್ನ ನೀವು ಎಸ್ಮಾ ಜಾರಿ ಮಾಡೋದ್ರಿಂದಾಗಲಿ ನೌಕರರನ್ನ ವರ್ಗಾವಣೆ ಮಾಡೋದ್ರಿಂದಾಗಲಿ ನೌಕರರಿಗೆ ಬೆದರಿಕೆ ಹಾಕೋದ್ರಿಂದಾಗಲಿ ಸಮಸ್ಯೆ ಬಗೆಹರಿದಿಲ್ಲ. ಇವರ ಸಮಸ್ಯೆನ ನೀವೇ ಉದ್ಭವ ಮಾಡಿದ್ದು. ಇವ್ರು ಕೇಳಿದ್ದು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಆಯ್ಕೆ ಮಾಡಿ ಅಂತೇಳಿ. ಆದರೆ ನೀವು ತೊಗೊಂಡಿದ್ದು ನಾವು ಅದನ್ನು ಮಾಡಲಿಕ್ಕಾಗೋದಿಲ್ಲ, 6ನೇ ವೇತನ ಆಯೋಗವನ್ನು ಜಾರಿ ಮಾಡ್ತೀವಿ 2 ತಿಂಗಳೊಳಗಡೆ ಅಂತೇಳಿ 4 ತಿಂಗಳಾಯಿತು. ಅವತ್ತು ಕೂಡ ಏನು ಪ್ರೊಸೀಜರು, ಕಾರ್ಮಿಕ ಇಲಾಖೆಯ ನೀತಿ ನಿಯಮಗಳಿದೆ, ಲೇಬರ್ ಆಕ್ಟ್ ಪ್ರಕಾರನೇ ಇವರು ಹೋರಾಟವನ್ನು ಮಾಡಿಕೊಂಡು ನಿಮಗೆ ನೋಟಿಸನ್ನು ಕೊಟ್ಕೊಂಡ್ಬಂದಿದ್ದಾರೆ ಕಳೆದ 1.5 ತಿಂಗಳಿಂದ. ಅವ್ರ ಕಡೆ ಗಮನ ಹರಿಸಿಲ್ಲ, ಅವರು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನೀವು ಉಪಚುನಾವಣೆ ಮಾಡ್ಕೊಂಡು ನಿಂತಿದ್ದೀರಿ. ಅವ್ರು ಹಂಗೆ ಹೊಟ್ಟೆ ಹಸ್ಕೊಂಡು ಮನೇಲಿರಬೇಕಾ? ಸಾರ್ವಜನಿಕರಿಗೆ ಇವತ್ತು ತೊಂದರೆ ಆಗ್ತಾ ಇರ್ಬೋದು. ಸಾರ್ವಜನಿಕರಿಗೆ ತೊಂದರೆಗೆ ಇವರು ಹೊಣೆ ಅಲ್ಲ, ಸರ್ಕಾರ ಹೊಣೆ.